ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪಾದೆ ಮಿಯಪದವು ಇಲ್ಲಿ ರವಿವಾರದಂದು ಭಜನಾ ಸಂಭ್ರಮ 2023 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಕುಣಿತ ಭಜನೆ, ಸ್ಥಳೀಯರ ಭಕ್ತಿದಾಯಕ ನೃತ್ಯ, ಯಕ್ಷಗಾನ ಕೂಡ ಏರ್ಪಡಿಸಲಾಗಿತ್ತು. ಈ ಎಲ್ಲ ಕಾರ್ಯಕ್ರಮಗಳು ದೇಗುಲದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಜನಾ ಸಂಭ್ರಮಕ್ಕೆ ಸಾಕ್ಷಿಯಾದರು. भवति यदनुभावात् एडमुकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचस्सु निदत्तां सन्नद्यं मानसे च. ಶ್ರೀಹರಿಗುರುಭ್ಯೋ ನಮಃ. ಈ ಸಂಧ್ಯಾ ಕಾಲದಲ್ಲಿ ನಾವೆಲ್ಲ ಸಂತೋಷ ಪಡುವಂತಹ ಇಂತಹ ಒಂದು ಭಕ್ತಿ ಭಾವುಕತೆಯ ಒಂದು ಒಳ್ಳೆಯ ವಾತಾವರಣವನ್ನು ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘದ ವತಿಯಿಂದ ಸಂಘಟಿಸಲ್ಪಟ್ಟಿದೆ. ಅತ್ಯಂತ ಶ್ಲಾಘನೀಯವಾದಂತಹ ಒಂದು ಸಾಧನೆಯ ದಾರಿಯಲ್ಲಿ ಪುಷ್ಪರಾಜ್ ಮತ್ತು ಉಳಿದ ತಂಡದವರೆಲ್ಲ ಒಳ್ಳೆಯ ಮಾರ್ಗದರ್ಶಕರಿದ್ದಾರೆ. ಎಡಬಲದಲ್ಲಿ ನಮ್ಮ ಗಣೇಶ್ ನವಡರಿದ್ದಾರೆ, ಹಾಗೆ ವಸಂತ ಭಟ್ರು. ಇವರೆಲ್ಲ ದಾಸರು ಹೇಳಿದಂತೆ ಲಜ್ಜೆ ಬಿಟ್ಟು ಕುಣಿಯಿರೆಂದು ಕಾಗದ ಬಂದಿದೆ ಎಂದಾಗೆ ಅವರ ಕುಣಿತದ ಭಜನೆಯನ್ನು ಅವರಿಗೆ ಕಾಗದ ಬಂದಿದೆ. ಹಾಗಾಗಿ ಅವರೆಲ್ಲ ಇವತ್ತು ಆ ರೀತಿಯಲ್ಲಿ ಕುಣಿದು ಕುಪ್ಪಳಿಸಿ ಭಜನೆ ಮಾಡುವುದನ್ನು ನಾವು ನೋಡಿದ್ದೇವೆ. ನಮ್ಮ ಮಠದ ಅಂಗಳದಲ್ಲಿ ನಡೆಯುವ ಸಪ್ತಾಹ ಸಂದರ್ಭದಲ್ಲಿ ಅವರು ಆ ಕಾರ್ಯವನ್ನು ಮಾಡಿದ್ದಾರೆ. ನಾವು ಗಮನಿಸಬೇಕಾದ, ಕೂಲಂಕುಷವಾಗಿ ಗಮನಿಸಬೇಕಾದ ಕೆಲವೊಂದು ಅಂಶಗಳು ಏನು ಅಂದರೆ, ಒಳ್ಳೆಯದು ಮತ್ತು ಕೆಟ್ಟದು ಎಂಬುದು ಅದು ಎಲ್ಲ ಯುಗದಲ್ಲಿ ಇದ್ದದ್ದೇ. ನಮ್ಮ ಸಮಾಜದಲ್ಲಿ ಅನೇಕ ಕೊರತೆಗಳು ಇದ್ದಾವೆ, ಆದರೆ ಅದಕ್ಕಿಂತ ಹೆಚ್ಚು ಒಳ್ಳೆಯದು ಇದ್ದಾವೆ. ಪ್ರತಿಯೊಬ್ಬನ ಅಂತರಂಗದಲ್ಲಿಯೂ ಹೀಗೇನೆ ಒಳ್ಳೆಯದು ಇದೆ, ಕೆಟ್ಟದು ಇದೆ. ಒಳ್ಳೆಯ ವಾತಾವರಣ ಇದ್ದರೆ, ಒಳ್ಳೆಯ ಸಂಸ್ಕಾರ ಸಿಕ್ಕಿದರೆ, ಹೇಗೆ ಒಂದು ಬೀಜ ಒಳ್ಳೆಯ ಮಣ್ಣಿನಲ್ಲಿ ರಸ, ಗೊಬ್ಬರ, ನೀರೆಲ್ಲ ಪೂರೈಕೆ ಆದರೆ ಅದು ಅತ್ಯಂತ ಬಲಿಷ್ಠವಾಗಿ ಬೆಳೆದು ಬರ್ತದೋ, ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ಅವರ ಆಂತರ್ಯದಲ್ಲಿರುವಂತಹ ಆ ಧನಾತ್ಮಕ ಒಳ್ಳೆಯ ಸಂಸ್ಕಾರದ ಭಾಗಗಳು ಒಳ್ಳೆಯ ರೀತಿಯ ವಾತಾವರಣ ಸಿಕ್ಕಿದಾಗ, ವೇದಿಕೆ ಸಿಕ್ಕಿದಾಗ ಅದು ಪ್ರಕಟಗೊಳ್ಳುತ್ತದೆ. ಅನೇಕ ಸಂದರ್ಭಗಳಲ್ಲಿ ಅಕ್ಕಪಕ್ಕದಿಂದಲೇ ಆನಂದಿಸುತ್ತ ಬಂದ ನೋಡೆ